ಪಶ್ಚಿಮ ಬಂಗಾಳದಲ್ಲಿ ಕಾರ್ಯನಿರತ ವೈದ್ಯರ ಮೇಲೆ ನಡೆದ ಹಲ್ಲೆ ಖಂಡಿಸಿ ಭಾರತೀಯ ವೈದ್ಯಕೀಯ ಸಂಘ ಸೋಮವಾರ ದೇಶವ್ಯಾಪಿ ಮುಷ್ಕರಕ್ಕೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಮಂಗಳೂರಿನ ಖಾಸಗಿ ಆಸ್ಪತ್ರೆಗಳಲ್ಲಿ ಹೊರರೋಗಿಗಳ ಚಿಕಿತ್ಸಾ ವಿಭಾಗದ ಸೇವೆಗಳನ್ನು ಸ್ಥಗಿತಗೊಳಿಸಲು ವೈದ್ಯರು ಮುಷ್ಕರದಲ್ಲಿ ಪಾಲ್ಗೊಂಡಿದ್ದು ಹೊರರೋಗಿಗಳು ತೊಂದರೆ ಅನುಭವಿಸುವಂತಾಗಿದೆ. ಜಿಲ್ಲೆಯಲ್ಲಿ ಹೆಚ್ಚಾಗಿ ಖಾಸಗಿ ಆಸ್ಪತ್ರೆಗಳು ಇರುವುದರಿಂದ ರೋಗಿಗಳು ತೊಂದರೆಯನ್ನು ಅನುಭವಿಸಿದ್ರು. ಇತ್ತ ಖಾಸಗಿ ಆಸ್ಪತ್ರೆಗಳಲ್ಲಿ ತುರ್ತು ಚಿಕಿತ್ಸೆ ಒಳರೋಗಿಗಳಿಗೆ ಮಾತ್ರ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಇನ್ನು ಬಂದ್ನ ಮಾಹಿತಿ ಇಲ್ಲದೆ ಆಸ್ಪತ್ರೆಗೆ ರೋಗಿಗಳು ಬಂದು ವಾಪಸ್ ಹೋಗ್ತಾ ಇದ್ರು. ಮಂಗಳೂರಿನ ವೆನ್ಲಾಕ್ ಹಾಗೂ ಲೇಡಿ ಗುಲ್ಶನ್ ಆಸ್ಪತ್ರೆಯಲ್ಲಿ ಅಧಿಕ ಪ್ರಮಾಣದಲ್ಲಿ ರೋಗಿಗಳು ಚಿಕಿತ್ಸೆಗಾಗಿ ಕಾಯ್ತಾ ಇರುವ ದೃಶ್ಯ ಕಂಡುಬಂತು. ಈ ನಡುವೆ ಮಂಗಳೂರಿನ ಭಾರತೀಯ ವೈದ್ಯಕೀಯ ಸಂಘದ ನೇತೃತ್ವದಲ್ಲಿ ಪ್ರತಿಭಟನಾ ಸಭೆ ನಡೆಯಿತು. ನಗರದ ಐಎಂಎ ಸಭಾಂಗಣದಲ್ಲಿ ನಡೆದ ಪ್ರತಿಭಟನಾ ಸಭೆಯಲ್ಲಿ ಖಾಸಗಿ ವೈದ್ಯರು ಭಾಗಿಯಾಗಿದ್ದರು. This fellow will go out and fetch some anti-social elements and they will come and ransack or hit the people. So what we have done in our institution is, moment there is a heated argument happens between someone, so we activate a code saying that there is a violent behavior happening in this area. So security to managers, everyone lands up there and douse the fire there. So we don't allow that fire to become on. So that is one thing we can do. And the other thing is, we need to have a strong security inside near the emergency as well as the ICUs. And my request to the police also, some of them are here. From the hospital association, we had already sent a circular to saying about the act circulated to all the police stations and commissioner and the SP. ಭಾರತೀಯ ವೈದ್ಯಕೀಯ ಸಂಘ ಒಂದು ಏನು ಕರೆ ಕೊಟ್ಟಿದೆ ಈ ಪ್ರತಿಭಟನೆ ನಡೆಸಬೇಕು ಅಂತ, ಅದರ ಪ್ರಯುಕ್ತ ಮಂಗಳೂರು ಭಾರತೀಯ ವೈದ್ಯಕೀಯ ಸಂಘ ಮಂಗಳೂರಿನ ಶಾಖೆಯು ಕೂಡ ಮಂಗಳೂರಿನ ಎಲ್ಲ ಆಸ್ಪತ್ರೆಗಳು ಮತ್ತು ವೈದ್ಯಕೀಯ ಕಾಲೇಜುಗಳು ಇಂದು OPD ಮತ್ತು ಬೇರೆ ತುರ್ತು ಇದು ಬಿಟ್ಟು ಎಲ್ಲ ಚಿಕಿತ್ಸೆ ಬಿಟ್ಟು ಎಲ್ಲಗಳನ್ನು ಇಂದು ಬಂದ್ ಮಾಡಿದೆ. ಇದಕ್ಕೆ ಎಲ್ಲ ಡಾಕ್ಟರ್ಗಳು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಹಾಸ್ಪಿಟಲ್ನವರು ಇದಕ್ಕೆ ನಮ್ಮ ವೈದ್ಯರ ಜೊತೆಗಿದ್ದಾರೆ. ಮತ್ತು ಪೇಷಂಟ್ಗಳಿಗೆ ತೊಂದರೆ ಆಗ್ಬೋದು, ಆದರೆ ಇದು ಒಂದು ಏನು ನಮ್ಮ ಒಬ್ಬ ಯುವ ವೈದ್ಯನಿಗೆ ಏನು ತೊಂದರೆ ಆಗಿದೆ ಅದಕ್ಕೆ ಪಶ್ಚಿಮ ಬಂಗಾಳ ಸರ್ಕಾರ ಏನು ಸರಿಯಾಗಿ ಒಂದು ಕಾನೂನು ಕ್ರಮ ಕೈಗೊಳ್ಳದ ಪ್ರಯುಕ್ತ ಇಂಥ ಘಟನೆಗಳು ನಡೀತಾ ಉಂಟು. ಇಂಥ ಘಟನೆಗಳು ಮಂಗಳೂರಲ್ಲೂ ತುಂಬ ಆಗಿದೆ. ಅದಕ್ಕೂ ಆದ ಕೇಸುಗಳಲ್ಲಿ ಒಂದು 200 ಕೇಸುಗಳಲ್ಲಿ ಏನೋ 1-2 ಕೇಸ್ಗಳಿಗೆ ಮಾತ್ರ ಅದಕ್ಕೆ ಅವರಿಗೆ ನಾನ್ ವೇರಿಯಬಲ್ ಇದಾಗಿದೆ. ಉಳಿದ ಎಲ್ಲ ಪೇಷಂಟ್ ಪಾರ್ಟಿಗಳನ್ನು ಬಿಟ್ಟು ಮತ್ತೆ ಡಾಕ್ಟರ್ ಮೇಲೆ ಹಲ್ಲೆಗಳು ನಡೀತಾ ಉಂಟು. ಇದನ್ನು ತಡೆ ಹಿಡಿಬೇಕು. ಇದಕ್ಕೊಂದು ಕೇಂದ್ರ ಸರ್ಕಾರ ಒಂದು ಕಟ್ಟುನಿಟ್ಟಿನ ನಿಯಮವನ್ನು ಕಾನೂನನ್ನು ತರಬೇಕು ಅಂತ ನಾವು